ಈ ತಾಯಿ ಆದಿವಾಸಿಗಳ ಹಾಗೂ ಪಾಂಡವರ ಕುಲದೇವತೆ. ಸಮುದ್ರ ಮಂಥನದಲ್ಲಿ ವಿಷವನ್ನು ಸೇವಿಸಿದ ಶಿವನನ್ನ ಕಾಪಾಡಿದ್ದು ಈ ದೇವಿಯೇ. ಈ ತಾಯಿಯೇ ಸರ್ಪಗಳನ್ನ ಹಾಗೂ ಪಾತಾಳ ಲೋಕವನ್ನು ಕೂಡ ಆಳುತ್ತಾಳೆ. ವಿಚಿತ್ರ ಏನೆಂದರೆ ಎಲ್ಲ ಭಕ್ತರು ಗರ್ಭಗುಡಿಗೆ ಹೋಗಿ ದೇವಿಗೆ ನಮಸ್ಕರಿಸಿದರೆ ಈ ದೇವಸ್ಥಾನದಲ್ಲಿ ಈ ತಾಯಿ ಮಾತ್ರ ಗರ್ಭಗುಡಿಯಿಂದ ಹೊರಬಂದು ದೇವರಿಗೆ ದರ್ಶನ ನೀಡುತ್ತಾಳೆ. ಎಷ್ಟು ವಿಚಿತ್ರವಲ್ಲವೇ? ಇಂಥ ದೇವಸ್ಥಾನವನ್ನ, ಇಂಥ ದೇವಿಯನ್ನ ನೀವೇನಾದರೂ ನೋಡಿದ್ದೀರಾ? ಇಲ್ಲವಾದರೆ ಈ ವಿಡಿಯೋನ ಕೊನೆವರೆಗೂ ನೋಡಲೇಬೇಕು. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ನಮ್ಮ ದೇಶದಲ್ಲಿ ಹಲವಾರು ಆದಿಶಕ್ತಿಯ ದೇವಸ್ಥಾನಗಳಿವೆ. ಆ ದೇವಾಲಯಗಳಲ್ಲಿ ಮುಖ್ಯವಾದದ್ದು ಎಂದರೆ ಅವು ಅಷ್ಟದಶ ಶಕ್ತಿಪೀಠಗಳು. ಒಂದೊಂದು ತೀರ್ಥಕ್ಷೇತ್ರವು ಅವರದೇ ಆದ ಮಹತ್ವವನ್ನು ಕೂಡ ಪಡೆದುಕೊಂಡಿವೆ. ಅದರಲ್ಲಿ ಮಾನಸಾದೇವಿ ದೇವಾಲಯವು ಕೂಡ ಒಂದಾಗಿದೆ. ಈ ದೇವಾಲಯದಲ್ಲಿನ ಗರ್ಭಗುಡಿಯಲ್ಲಿ ಮಾನಸಾದೇವಿ ನೆಲೆಸಿದ್ದು ಅತ್ಯಂತ ಮಹಿಮಾನ್ವಿತವಾದ ಶಕ್ತಿ ಸ್ವರೂಪಿಣಿಯ ಭಕ್ತರಿಗೆ ದರ್ಶನವನ್ನ ಹೊರಗೆ ಬಂದು ನೀಡುತ್ತಾಳೆ. ಈ ದೇವಾಲಯವನ್ನ ಪಂಚತೀರ್ಥ ಅಥವಾ 5 ತೀರ್ಥಗಳಲ್ಲಿ ಒಂದಾಗಿದೆ ಎಂದು ನಂಬಲಾಗಿದೆ. ಈ ಶಕ್ತಿಯನ್ನು ಆರಾಧಿಸಲು ದೇಶದ ಮೂಲೆ ಮೂಲೆಗಳಿಂದ ಭಕ್ತರು ಇಲ್ಲಿ ಭೇಟಿ ನೀಡುತ್ತಾರೆ. ಈ ಮಾನಸಾದೇವಿಯ ದೇವಾಲಯವು ಭಾರತದ ಉತ್ತರಾಖಂಡ್ ರಾಜ್ಯದ ಪವಿತ್ರ ನಗರವಾದಂತಹ ಹರಿದ್ವಾರದಲ್ಲಿದೆ. ಈ ದೇವಾಲಯವು ಹಿಮಾಲಯದ ದಕ್ಷಿಣ ಪರ್ವತ ಶ್ರೇಣಿಗಳಲ್ಲಿರುವ ಶಿವಾಲಿಕ್ ಬೆಟ್ಟಗಳ ಮೇಲೆ ಬಿಲ್ವ ಪರ್ವತದ ಮೇಲೆ ಇದೆ. ವಿಶೇಷವಾಗಿ ಈ ತೀರ್ಥಕ್ಷೇತ್ರವನ್ನು ಬಿಲ್ವ ತೀರ್ಥ ಎಂದೇ ಕರೆಯಲಾಗುತ್ತದೆ. ಆಶ್ಚರ್ಯ ಏನಪ್ಪಾ ಅಂದರೆ, ಒಂದು ಕಾಲದಲ್ಲಿ ಆದಿವಾಸಿಗಳು ಪೂಜೆ ಮಾಡುತ್ತಿದ್ದ ಈ ತಾಯಿಯನ್ನ ಸಾವಿರಾರು ವರ್ಷಗಳ ನಂತರ ಹಿಂದೂ ಧರ್ಮದಲ್ಲಿ ಪೂಜೆಯನ್ನು ಮಾಡಲು ಪ್ರಾರಂಭಿಸಿದ್ದರು. ಹಾಲಹಲವನ್ನು ಸೇವಿಸಿದ ಪರಮೇಶ್ವರನಿಗೆ ವಿಷದ ಪ್ರಭಾವದಿಂದ ಮಾನಸಾದೇವಿಯು ರಕ್ಷಿಸಿದ್ದಳು. ಆಗ ಪರಶಿವನು ಆಕೆಯನ್ನ ಮೆಚ್ಚಿ ತನ್ನ ಮಗಳಾಗಿ ಸ್ವೀಕಾರ ಮಾಡಿದ್ದನು ಎಂಬ ಕಥೆ ಇಲ್ಲಿ ಪ್ರಚಾರದಲ್ಲಿದೆ. ಆಕೆಯು ಕೂಡ ಪಾರ್ವತಿಯ ಒಂದು ಅಂಶವಾಗಿದ್ದು ಶಕ್ತಿ ಸ್ವರೂಪಿಣಿಯಾಗಿದ್ದಾಳೆ. ಗರ್ಭಗುಡಿಯಲ್ಲಿ ಕೊಂಗೊಳಿಸುವ ಮಾನಸಾದೇವಿಯ ಹಿಂದೆ ಅಲಂಕಾರಿಕವಾಗಿ ಕೊಂಗೊಳಿಸುತ್ತಿರುವ ನಾಗಸರ್ಪಗಳನ್ನ ನೀವು ಕಾಣಬಹುದು. ಅಲ್ಲಿನ ನಾಗಸರ್ಪಗಳು ವಾಸುಕಿಯ ಸಹೋದರಿಯಾಗಿ ಪರಿಗಣಿಸಲ್ಪಟ್ಟಿವೆ. ಈ ದೇವಾಲಯದ ವಿಶೇಷತೆ ಏನೆಂದರೆ, ಈ ಮಾನಸಾದೇವಿಯು ಭಕ್ತರ ಇಚ್ಛೆಯನ್ನು ತ್ವರಿತವಾಗಿ ನೆರವೇರಿಸುತ್ತಾಳೆ. ಹೀಗಾಗಿ ಈ ದೇವಾಲಯಕ್ಕೆ ಹಲವಾರು ಭಕ್ತರು ಭೇಟಿ ನೀಡುತ್ತಾರೆ. ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಲು ಈ ತಾಯಿ ನೆಲೆಸಿರುವ ಸ್ಥಳದಲ್ಲಿ ಒಂದು ಪವಿತ್ರವಾದ ಮರವಿದೆ. ಆ ಮರದ ಬಳಿ ನಿಂತು ತಮ್ಮ ಕೋರಿಕೆಗಳನ್ನ ಕೋರಿಕೊಂಡು ದಾರ ಕಟ್ಟಿದರೆ ತ್ವರಿತವಾಗಿ ಇಷ್ಟಾರ್ಥಗಳು ನೆರವೇರುತ್ತದೆ ಎಂದು ನಂಬಿಕೆ ಇದೆ. ಭಕ್ತರು ತಮ್ಮ ಇಷ್ಟಾರ್ಥಗಳನ್ನ ನೆರವೇರಿದ ನಂತರ ಮತ್ತೆ ಈ ದೇವಾಲಯಕ್ಕೆ ಭೇಟಿ ನೀಡಿ ತಮ್ಮ ದಾರಗಳನ್ನ ಬಿಚ್ಚುತ್ತಾರೆ. ಉತ್ತರ ಭಾರತದಲ್ಲಿ ಸರ್ಪದೋಷ ನಿವಾರಣೆಗಾಗಿ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಪೂಜೆಯನ್ನು ಕೂಡ ಸಲ್ಲಿಸುತ್ತಾರೆ. ಪುರಾಣಗಳ ಪ್ರಕಾರ ಮಾನಸಾದೇವಿ ಪಾಂಡವರ ಕುಲದೇವತೆಯಾಗಿದ್ದಳು. ಹಿಂದೆ ಪಾಂಡವರು ಕುಲದೇವತೆಯನ್ನು ವಿಧಿವಿಧಾನಗಳಿಂದ ಪೂಜಿಸಿದಾಗ ಅವಳು ತುಂಬಾ ಸಂತೋಷಗೊಂಡಿದ್ದಳು. ಮತ್ತು ಮಾತೃದೇವಿಯು ಅರ್ಜುನನಿಗೆ, ಹೇ ಅರ್ಜುನ, ನಿನ್ನ ಭಕ್ತಿ ಮತ್ತು ಆರಾಧನೆಯಿಂದ ನಾನು ಸಂತೋಷಗೊಂಡಿದ್ದೇನೆ. ನಿನಗೆ ಯಾವ ವರ ಬೇಕು ಕೇಳಿಕೋ ಎಂದು ಹೇಳುತ್ತಾಳೆ. ಆಗ ಅರ್ಜುನನು, ತಾಯಿಯೇ, ನನಗೆ ನಿಮ್ಮಿಂದ ಹೆಚ್ಚಿನ ವರ ಬೇಕಾಗಿಲ್ಲ. ಯಾವುದೇ ವರಕ್ಕಾಗಿ ನಾನು ನಿಮ್ಮಲ್ಲಿ ಆರಾಧಿಸಿಲ್ಲ. ಸಮಯ ಮತ್ತು ನೀತಿಯ ಪ್ರಕಾರ ನಾವು 5 ಸಹೋದರರು 12 ವರ್ಷ ಕಾಲ ವನವಾಸ ಮತ್ತು 1 ವರ್ಷದ ಕಾಲ ಅಜ್ಞಾತವಾಸದ ಸಮಯವನ್ನ ಕಳೆಯಬೇಕಾಗಿದೆ ಎಂದು ಹೇಳುತ್ತಾನೆ. ಆದ್ದರಿಂದ ನೀವು ನಮ್ಮೊಂದಿಗೆ ಸಂತೋಷದಿಂದ ಇರಬೇಕೆನ್ನುವುದೇ ನನ್ನ ಆಸೆ ಎಂದು ಬೇಡಿಕೊಳ್ಳುತ್ತಾನೆ. ಅರ್ಜುನನ ಈ ಮಾತನ್ನು ಕೇಳಿ ಇನ್ನೂ ಸಂತೋಷಗೊಂಡ ಮಾನಸಾದೇವಿ, ನೀವು ಬಯಸಿದರೂ ನಾನು ನಿಮ್ಮನ್ನ ನಿರಾಕರಿಸಲಾರೆ. ಅರ್ಜುನ, ನಾನು ನಿಮ್ಮೊಂದಿಗೆ ಬರಲು ಸಿದ್ಧನಿದ್ದೇನೆ ಎಂದು ತಾಯಿ ಹೇಳುತ್ತಾಳೆ. ಆದರೆ ಒಂದು ಷರತ್ತನ್ನು ಇಡುತ್ತಾಳೆ. ನೀವು ಮುಂದೆ ಹೋಗುತ್ತೀರಿ, ನಾನು ನಿಮ್ಮನ್ನ ಅನುಸರಿಸುತ್ತೇನೆ. ನೀವು ನನ್ನನ್ನ ಎಲ್ಲಿ ಹಿಂದಿರುಗಿ ನೋಡುತ್ತೀರೋ ಅಲ್ಲಿ ನಾನು ಶಾಶ್ವತವಾಗಿ ವಾಸಸ್ಥಾನವನ್ನು ಪಡೆಯುತ್ತೇನೆ ಎಂದು ಹೇಳುತ್ತಾಳೆ. ಅರ್ಜುನನು ತನ್ನ ಕುಲದೇವತೆಯ ಷರತ್ತಿಗೆ ಒಪ್ಪುತ್ತಾನೆ ಮತ್ತು ದಾರಿಯ ಮುಂದಕ್ಕೆ ಸಾಗುತ್ತಾನೆ. ಬಹಳ ದೂರ ನಡೆದ ನಂತರ ಅರ್ಜುನನು ಕಾಡಿನ ಹಾದಿಯಲ್ಲಿ ಹಾದು ಹೋಗುವ ವಿರಾಟ ನಗರಿಯನ್ನು ತಲುಪುತ್ತಾನೆ. ಅರ್ಜುನನು ಮನಸ್ಸಿನಲ್ಲಿ ತನ್ನ ಕುಲದೇವತೆಯನ್ನು ಒಮ್ಮೆಯಾದರೂ ತಿರುಗಿ ನೋಡಬೇಕೆಂದು ಆಸೆ ಪಡುತ್ತಾನೆ.
ದೇವಿಯು ಹಿಂದಿರುಗಿ ನೋಡಲು ನಿರಾಕರಿಸಿದ್ದನ್ನು ಅವನು ಸಂಪೂರ್ಣವಾಗಿ ಮರೆತೇ ಬಿಟ್ಟಿದ್ದನು. ಕುಲದೇವತೆಗೆ ಹಿಂದಿರುಗಿ ನೋಡಲಾಗುವುದಿಲ್ಲ ಎಂದು ಅವನು ಭರವಸೆಯನ್ನು ನೀಡಿದ್ದನು. ಅರ್ಜುನನು ಮುಂದೆ ಹಸ್ತಿನಾಪುರದ ಬಂಡೆಯನ್ನು ಪ್ರವೇಶಿಸಿದಾಗ ದೇವಿಗೆ ಕೊಟ್ಟ ಮಾತನ್ನು ಮರೆತು ಅರ್ಜುನನು ಇನ್ನೂ ಹಸ್ತಿನಾಪುರ ದೂರ ಇತ್ತು. ಅವರು ಹರಿದ್ವಾರದ ಪ್ರದೇಶದಲ್ಲಿ ಅಜ್ಞಾತವನ್ನ ಅನುಭವಿಸುತ್ತಿದ್ದರು. ಆಗ ಆ ಸಮಯದಲ್ಲಿ ಅವನು ಹಿಂದಿರುಗಿ ನೋಡುತ್ತಾನೆ. ಆಗ ಕುಲದೇವತೆ ಬಂಡೆಯಾಗಿ ಅಲ್ಲಿಯೇ ನಿಂತಳು. ಆಗ ಅರ್ಜುನನು ಕುಲದೇವತೆ ನೀಡಿದ ವಾಗ್ದಾನವನ್ನು ನೆನಪಿಸಿಕೊಳ್ಳುತ್ತಾನೆ. ಅರ್ಜುನನು ಪದೇ ಪದೇ ಕುಲದೇವತೆಯನ್ನು ಬೇಡಿಕೊಂಡನು. ಆದರೆ ಕುಲದೇವತೆ ಅರ್ಜುನನ ಮಾತನ್ನು ಒಪ್ಪೋದಿಲ್ಲ. ಆಗ ಆ ಕುಲದೇವತೆ ಮಾನಸಾದೇವಿ, ನಾನು ಇಲ್ಲಿಯೇ ಪ್ರತಿಷ್ಠಾಪಿತಳಾಗುತ್ತೇನೆ, ಬಂಡೆಯಾಗಿ ಇಲ್ಲಿಯೇ ನಿಲ್ಲುತ್ತೇನೆ ಎಂದು ಹೇಳುತ್ತಾಳೆ. ಇದೇ ಕಾರಣ ಮಾನಸಾದೇವಿಯು ಈ ಒಂದು ಪರ್ವತದಲ್ಲಿ ಬಂಡೆಯಾಗಿ ನಿಂತಿದ್ದಾಳೆ ಎನ್ನುವ ಒಂದು ಐತಿಹ್ಯ ಇದೆ. ಈ ದೇವಸ್ಥಾನದ ಅತ್ಯಂತ ವಿಶೇಷತೆ ಏನೆಂದರೆ ಪೂಜೆಯ ಸಮಯದಲ್ಲಿ ಗರ್ಭಗುಡಿಯಲ್ಲಿರುವ ದೇವಿಯ ಮೂರ್ತಿಯನ್ನ ಹೊರಗೆ ತಂದು ಮಂಗಳಾರತಿ ಮಾಡಿ ಭಕ್ತರು ಈ ದೇವಿಯ ದರ್ಶನವನ್ನು ಪಡೆಯುತ್ತಾರೆ. ಈ ರೀತಿ ದಿನದಲ್ಲಿ 3 ಬಾರಿ ಈ ದೇವಸ್ಥಾನದಲ್ಲಿ ಈ ಆಚರಣೆ ನಡೆಯುತ್ತದೆ. ಹೀಗಾಗಿ ಇಡೀ ವಿಶ್ವದಲ್ಲಿಯೇ ಈ ರೀತಿ ಗರ್ಭಗುಡಿಯಿಂದ ಹೊರಗೆ ಬಂದು ದರ್ಶನ ನೀಡುವ ಏಕೈಕ ಮಾತೆ ಮಾನಸಾ ದೇವಿಯಾಗಿದ್ದಾಳೆ. ಆರಾಧನೆಗೆ ಯೋಗ್ಯವಾಗಿರುವ ಸ್ಥಳ ಇದಾಗಿದ್ದು ಹರಿದ್ವಾರದಲ್ಲಿ 3 ಪೀಠಗಳಲ್ಲಿ ಇದು ಕೂಡ ಒಂದು. ಇತರ 2 ಪೀಠಗಳೆಂದರೆ ಒಂದು ಚಂಡಿ ದೇವಿಯ ದೇವಸ್ಥಾನ, ಮತ್ತೊಂದು ಮಾಯಾದೇವಿಯ ದೇವಾಲಯ. ಈ ತೀರ್ಥಕ್ಷೇತ್ರಕ್ಕೆ ತೆರಳಬೇಕಾದರೆ ಮೆಟ್ಟಲುಗಳ ಮಾರ್ಗದಿಂದ ತೆರಳಬೇಕಾಗುತ್ತದೆ. ಮಂದಿರಕ್ಕೆ ತಲುಪಲು ರೋಪ್ವೇಯನ್ನು ಕೂಡ ಇತ್ತೀಚೆಗೆ ನಿರ್ಮಾಣ ಮಾಡಲಾಗಿದೆ. ಈ ರೋಪ್ವೇ ಸುಮಾರು 540 ಮೀಟರ್ ಮತ್ತು ಎತ್ತರ 178 ಮೀಟರ್ ಆಗಿದೆ. ಸಾಧಾರಣ ದಿನಗಳಲ್ಲಿ ಈ ದೇವಾಲಯವನ್ನು ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ಭಕ್ತರಿಗೆ ಮಾನಸಾ ದೇವಿಯ ದರ್ಶನ ಕೊಡುತ್ತಾಳೆ. ಪಾರ್ವತಿ ದೇವಿಯ ರೂಪವಾದ ಮಾನಸ ಮತ್ತು ಚಂಡಿ ದೇವಿ ಇಬ್ಬರು ಈ ಬೆಟ್ಟದಲ್ಲಿ ಲೀನವಾಗಿ ನೆಲೆಸಿದ್ದಾರೆ. ಹೀಗಾಗಿ ಮಾನಸಾ ದೇವಿಯ ದೇವಾಲಯವು ನೀಲ ಪರ್ವತದ ಎದುರಿಗೆ ಬಿಲ್ವ ಪರ್ವತದ ಮೇಲೆ ನೆಲೆಸಿದ್ದಾಳೆ ಎನ್ನುವ ನಂಬಿಕೆ ಇದೆ. ನವರಾತ್ರಿಯ ಸಂದರ್ಭದಲ್ಲಿ ಇಲ್ಲಿ ಭಾರತದ ಅತಿ ದೊಡ್ಡ ಕುರಿಯನ್ನ ಪ್ರತಿ ವರ್ಷ ಇಲ್ಲಿ ಬಲಿ ಕೊಡಲಾಗುತ್ತದೆ. ಇದೇ ಕಾರಣ ಇಲ್ಲಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ದೊಡ್ಡ ದೊಡ್ಡ ಕುರಿಗಳ ಜಾತ್ರೆಯೇ ನಡೆಯುತ್ತದೆ. ಆದರೆ ಬಲಿ ಕೊಡುವ ಜಾಗವನ್ನ ಈ ದೇವಸ್ಥಾನದಿಂದ ಸುಮಾರು 500 ಮೀಟರ್ ದೂರದಲ್ಲಿ ಇರಿಸಲಾಗಿದೆ. ಇಲ್ಲಿ ಮಾನಸಾ ದೇವಿಯನ್ನ ಕಾಳಿಯ ರೂಪದಲ್ಲಿ ಕೂಡ ಪೂಜಿಸಲಾಗುತ್ತದೆ. ಸ್ನೇಹಿತರೆ, ಅಂದ ಹಾಗೆ ಈ ಮಾನಸಾ ದೇವಿಯ ದೇವಸ್ಥಾನ ಹರಿದ್ವಾರ ನಿಲ್ದಾಣದಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿದೆ. ನೀವೇನಾದರೂ ಹರಿದ್ವಾರಕ್ಕೆ ಹೋದಾಗ ತಪ್ಪದೆ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಮಾನಸಾ ದೇವಿಯ ಆ ಅದ್ಭುತ ದರ್ಶನವನ್ನು ಪಡೆದು ನೀವು ಕೂಡ ಪುನೀತರಾಗಬಹುದು. ಶ್ರೀ ಮಹಾಪ್ರತ್ಯಂಗಿರ ಚೌಡೇಶ್ವರಿ ಜ್ಯೋತಿಷ್ಯ ಫಲ, ಪಂಡಿತ್ ವೈದ್ಯಮೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು ಪಂಡಿತ್ ರಾಮಜ್ಜನವರು ರಾಜಮೋಡಿ, ತಾಳೆಗೆರೆ ಮತ್ತು ನಿಮ್ಮ ಧ್ವನಿಯ ಮೂಲಕ ನಿಮ್ಮ ಭವಿಷ್ಯವನ್ನ ನಿಖರವಾಗಿ ಹೇಳುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.